ಲಿಪಿಯಲ್ಲಿ. ಯಾಕೆಂದ್ರೆ ಸಂಸ್ಕೃತಕ್ಕೆ ಅದಕ್ಕೆ ಅದರದ್ದೇ ಆದ ಲಿಪಿ ಇಲ್ಲ. ಸಂಸ್ಕೃತ್ ಸ್ಕ್ರಿಪ್ಟ್ ಅಂತ ಒಂದಿಲ್ಲ. ನಾನು ತಮಾಷೆಗೆ ಹೇಳೋದು, ತುಳು ಭಾಷೆಗೂ ಲಿಪಿ ಇಲ್ಲ. ತುಳು ಲಿಪಿ ಎನ್ನುವುದು ಸಂಸ್ಕೃತವನ್ನು ಬರಲಿಕ್ಕೋಸ್ಕರ. ಯಾಕೆಂದ್ರೆ ತುಳು ಭಾಷೆಯಲ್ಲಿ ಬೇರೆ ಬೇರೆ ಆಕ್ಸೆಂಟ್ಗಳಿವೆ, ಇಂಗ್ಲಿಷ್ನ ಹಾಗೆ. ತುಳುವಿನಲ್ಲಿ ಅವನು ಮಾಡಿದ ಮತ್ತು ನಾನು ಮಾಡಿದೆ ಅನ್ನುವುದಕ್ಕೆ ಆಯೆ ಅಂತೆ, ಏನು ಅಂತೆ ಬರೀ ತೇ ಮತ್ತು ತೆ, ಅಂತೆ ಅಂತೆ. ಈ ಎ ಮತ್ತು ಎ ಉಚ್ಚಾರ ಉಂಟು. ಅಂದ್ರೆ ಇಂಗ್ಲಿಷ್ನ ಎ ಉಚ್ಚಾರ ಇದೆ ತುಳುವಿನಲ್ಲಿ, ಅದಕ್ಕೆ ಲಿಪಿ ಇಲ್ಲ. ಯಾಕೆಂದ್ರೆ ಸಂಸ್ಕೃತದಲ್ಲಿ ಇಲ್ಲ ಉಚ್ಚಾರ, ಅದಕ್ಕೆ ಲಿಪಿ ಇಲ್ಲ. ಅದು ಸಂಸ್ಕೃತವನ್ನು ಬರೆಯಲಿಕ್ಕೋಸ್ಕರ ಮಾಡಿದ ಲಿಪಿ. ಹಾಗಾಗಿ ನಾನು ತಮಾಷೆ ಹೇಳೋದು, ಜಗತ್ತಿನ ಎರಡು ಶ್ರೇಷ್ಠ ಭಾಷೆಗಳಿಗೆ ಲಿಪಿ ಇಲ್ಲ, ಒಂದು ಸಂಸ್ಕೃತಕ್ಕೆ ಮತ್ತೊಂದು ತುಳುವಿಗೆ. ಆದ್ರೆ ಅದರದ್ದೇ ಆದ ಸಂಸ್ಕೃತಕ್ಕೆ ಲಿಪಿ ಇಲ್ಲ. ಹಾಗಾಗಿ